शिखाजा मध्ये परमात्मा व्यवस्थितः सब्रह्म सचिवस्तः इन्द्रेन्द्रस्योक्षरः परमस्वराट् ओम ब्राह्मणोऽस्य मुखमासीत् अमृतत्वश्याम् यस्मै त्वं सुकृते जातवेदमुनोत्पत्ते कृपस्योगम् अष्टमं दीनं डॉक्टर पूर्णावती माडदा ಬಂಧುಗಳೇ, ತಮ್ಮಲ್ಲಿ ವಿಶೇಷ ವಿನಂತಿ. ಗೋಮಾತೆಯ ರಥ ನಿಮ್ಮ ಮುಂದೆ ಸಾಗಿ ಬರುತ್ತಿದೆ. ಗೋಪೂಜೆ ಮಾಡಿ ಕೃತಾರ್ಥರಾಗಿ ಗ್ರಾಮ ಗ್ರಾಮಗಳಲ್ಲಿ ವಂಶದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂಥ ಕತೆ ದಿಲೀಪನ ಕತೆ. ದಿಲೀಪ ದೊಡ್ಡ ರಾಜ್ಯ, ಬೇಕಾದಷ್ಟು ಇತ್ತು ಅವನಿಗೆ, ರಾಜ್ಯದ ಕೋಶಗಳು. ಆದರೆ ಒಂದೇ ಒಂದು ಕೊರತೆ ಅಂದರೆ ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಸಂತಾನ ಭಾಗ್ಯ ಇಲ್ಲದೆ ಅವನು ಕೊರಗುತ್ತಾ ಇದ್ದ. ತನ್ನ ಗುರು ಶ್ರೇಷ್ಠರಲ್ಲಿ ಕೇಳಿದ, ಏನು ಮಾಡಬೇಕು, ಇದಕ್ಕೆ ಸಂತಾನ ಆಗಬೇಕು, ಏನು ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಗುರುವರಿಯರು ಋಷಿ ಮುನಿಗಳು ಕೊಟ್ಟಂತ ಒಂದು ಒಳ್ಳೆಯ ಸಲಹೆ ಅಂದರೆ, ಗೋವಿನ ಸೇವೆಯನ್ನು ಮಾಡು, ನೀನು ಗೋವಿನ ಆರಾಧನೆಯನ್ನು ಮಾಡು, ಖಂಡಿತವಾಗಿ ನಿನಗೆ ಸಂತಾನ ಭಾಗ್ಯ ನಿನಗೆ ಬರಬಹುದು ಅಂತ ಹೇಳಿದರು. ಅದೇ ರೀತಿ ಅಂದಿನಿಂದ ಆ ದಿಲೀಪ ರಾಜ ತನ್ನ ರಾಜನನ್ನು ಬಿಟ್ಟ, ಗೋವಿನೊಟ್ಟಿಗೆ ಬದುಕಿ ಆರಂಭ ಮಾಡಿದ. ನಂದಿನಿ ಎಂಬ ಕಥೆಯನ್ನು ನಾವು ಕೇಳಿದ್ದೇವೆ, ನಂದಿನ ಕಥೆಯನ್ನು. ಆ ನಂದಿನೊಟ್ಟಿಗೆ ಆ ಗೋಮಾತೆ ಮಾನವ ಜನ್ಮಕ್ಕೆ ಹಾಲಿನ ರೂಪದಲ್ಲಿ ಅಮೃತ ನೀಡುವವಳೇ ಈ ಗೋಮಾತೆ. ತನ್ನ ಶರೀರದಲ್ಲಿ 33 ಶ್ರೇಷ್ಠ ದೇವತೆ